ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು. ಬಕ್ರೀದ್ ಆಚರಣೆಗೆ ಸರ್ಕಾರದ್ದು ಬೇತನೆ ಮಾರ್ಗಸೂಚಿ, ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಇಜ್ಜಿ, ದುಂಬತ್ತ ಜಾಗೃತಿಯ ಕ್ರಮಕ್ಕೂ ಕುಡ್ಲಾ ಕಮಿಷನರೇಟ್ ಸುತ್ತುಡು 25 ಹೆಚ್ಚ ಚೆಕ್ ಪೋಸ್ಟ್ ಎನ್ ಶಶಿಕುಮಾರ್. ಕುಡ್ಲಡು ಕಾಲೇಜ್ ವಿದ್ಯಾರ್ಥಿಯವರಿಯನ ಮಿತ್ತು ನಡಪಾಯಿನ ರ್ಯಾಗಿಂಗ್ ಕೇಸ್, ಖಾಸಗಿ ನರ್ಸಿಂಗ್ ಕಾಲೇಜ್ದ 6 ಜನ ವಿದ್ಯಾರ್ಥಿಗಳ ಬಂಧನ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಾವೂರು ಗ್ರಾಮ ಸಮಿತಿದ ನಿಲೆಟ್ಟು ಮಾಹಿತಿ ಬೊಕ್ಕ ಸೇವಾ ಕೇಂದ್ರ ಉದಿಪನ ಸರಕಾರ ಜನಕ್ಲೆಗ್ ಮೂಲ ಸೌಕರ್ಯ ಒದಗಾಂದಿಜ್ಜಿ ಎಸ್ಡಿಪಿಐ ರಾಜ್ಯ ಗುರ್ಕಾರ್ಯರ್ ಅಬ್ದುಲ್ ಹನ್ನಾನ್. ಕದ್ರಕಂಬಳ ಮಲ್ಲಿಕಾ ಬಡಾವಣೆಡು ಡಾಕ್ಟರ್ ಪ್ರಭಾಕರ ಅಡಿಗೇರ್ನ ಪಾವಮಾನಂ ಸೌಮ್ಯಂ ಮಂಡಲಂ ಬೂಕದ ಲೋಕಾರ್ಪಣೆ, ಎಡನೀರು ಮಠದ ಸಚ್ಚಿದಾನಂದ ಸ್ವಾಮೀಜಿ ಹಿಡಿದು ಆಶೀರ್ವಚನ. ವಾರ್ತೆದ ವಿವರ. ಅಧಿಕಾರಿಗಳು ತನ್ಕುಲೆನ ಜವಾಬ್ದಾರಿಲೇನು ತೆರೆಯೊಂದು ಕೆಲಸ ಮಲ್ಪಡೊಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೆರ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನೇತ್ರಾವತಿ ಸಭಾಂಗಣಡು ಶನಿವಾರ ನಡತಿನ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಬೊಕ್ಕ ಉಸ್ತುವಾರಿ ಸಮಿತಿ ಸಭೆಟ್ಟು ಗುರ್ಕಾರ್ಮೆ ವಹಿಸದು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕುಡ್ಲದ ನೇತ್ರಾವತಿ ಸಭಾಂಗಣಡು ಶನಿವಾರ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಬೊಕ್ಕ ಉಸ್ತುವಾರಿ ಸಮಿತಿ ಸಭೆ ಅಟ್ಟಣೆ ಆದಿತ್ತಂಡ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮೆ ವಹಿಸುತ್ತಿದ್ದರು. ಸರಿಯಾಯಿನ ಮಾಹಿತಿ ಕೊರಂದೆ ಸಭೆಗೆ ಬತ್ತಿನ ಅಧಿಕಾರಿಲಿನ ಮಿತ್ತು ಏವ್ರ ತೋಜಾಯಿನ ನಳಿನ್ ಕುಮಾರ್ ಅಧಿಕಾರಿಲು ತನ್ಕುಲಿನ ಜವಾಬ್ದಾರಿ ತೆರೆದು ಕೆಲಸ ಮಲ್ಪುಡು ಪಂಡೇರು. ರಾಷ್ಟ್ರೀಯ ರಾಜಮಾರ್ಗ ಇಲಾಖೆದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿಎನ್ ಹೆಗಡೆರಡ ಕೆಲವು ಮಾಹಿತಿ ಕೆನ್ನಗ ಅರೆಡ ಮಾಹಿತಿ ಜಾಂಡ್ ಇಂದೆಡ್ದು ಕೋಪ ಬತ್ತಿನ ನಳಿನ್ ಕುಮಾರ್ ಬೊಕ್ಕ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅಧಿಕಾರಿಗೂ ಜೋರ್ ಮಲ್ತೆರ. ಸುಮಾರು 3 ತಿಂಗಳಾಂಡಲ ಕಾಮಗಾರಿ ಮುಗಿಪಂದಿನ ಅಧಿಕಾರಿ ಗುತ್ತಿಗೆದಾರರ್ನ ಪರವಾದ ಪಾತಿರಿಯರು ಇಂದೆಡ್ದು ಜಿಲ್ಲಾಧಿಕಾರಿಲೆಗೂ ಕೋಪ ಬತ್ತಂಡ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೃಷ್ಣಕುಮಾರ್ ಆ ಕೆಲಸ ತೂವನೆರೆ ಪಂಡದು ಜಿಎನ್ ಹೆಗ್ಡೆಗ್ ರಾಜಿ ಕೊರದು ಪೋಯರೆ ಸೂಚನೆ ಕೊರಿಯರು. ಕರ್ಕಂಜೆ, ನೆರಿಯ, ಶಿರಾಡಿ, ಶಿರ್ತಾಡಿ, ಮಾರೂರು, ಹೊಸಂಗಡಿ, ಸಂಕ ಬೊಕ್ಕ ಜಪ್ಪಮುಗೇರು, ಕಣ್ಣೂರು ಪಳ್ಳಿದ ಕೈತಲು ಸರಿಯಾದ ಕೆಲಸ ಮಲ್ತದ ಜಿಂದ್ 6 ಜೋರು ಮಲ್ತೆರ. ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಅಸಮಾಧಾನ ತೋಜಾದ ಬಡವರಿಗೂ ಜಾಗೆ ಕೊರ್ನ ಪೊರ್ತುಡು ಆ ಜಾಗೆನ ಅಧಿಕಾರಿಲು ಸರಿಯಾದ ತೂತುಜೇರ. ಬಂಟ್ವಾಳದ ಪಲ್ಲ ಮಜಲ್ಡ್ ಕಲ್ಲು ಕೋರಿದ ಪ್ರದೇಶಡು ಜಾಗೆ ಕೊರ್ದಿತ್ತದು ಅವು ಸರಿಯತ್ತಂದು ಆರ್ದೂರಿಯರ. ಇಂಪಾಸಿಬಲ್ ಆಗಿ ಅದು ಡೆಲ್ಲಿ ಕ್ವಾರಿ ಡೆಲ್ಲಿ ಕ್ವಾರಿ ಹೊಂಡಗಳು ಆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಪರಿಸ್ಥಿತಿ. ಅವ್ರು ಕೊಟ್ಟು ಹೊಡೆದ ಬರ್ತದೆ, ಕೊಟ್ಟು ಎಷ್ಟು ವರ್ಷ ಆಗ್ತಿಲ್ಲ ಇಲ್ಲಿ ತನಕ ಅಲ್ಲಿ ಎಲ್ಲಿಯಾದ್ರೂ ಹೋಗಿದ್ದಾರೆ. ನೀರಿಲ್ಲ ಹೊಂದಿದ್ದಾರೆ, ನೀರು ಮನೆ ಆಯ್ತು ಸರ್ ಮಾಡೋಕ್ಕಾಗಲ್ಲ ಅಂದ್ರೆ ಇದನ್ನ ಡ್ರಾಪ್ ಮಾಡೋದು ಬೆಟರು. ಪಾಣೆಮಂಗ್ಳೂರು ಇದ್ರೊಳಗಡೆ ನನಗಿನ್ನೇನು ಅಂತ ಹೇಳಿದ್ರೆ ಸರ್, ಅದು ಪಾಣೆಮಂಗ್ಳೂರು ಹೈವೇ ಪಕ್ಕದಲ್ಲಿರುವಂಥ ಇದ್ರೊಳಗಡೆ ಇದೆ. ಸರ್ಕಾರಿ ಆದೇಶದಲ್ಲಿ 41 ಕಾಮಗಾರಿ ಮತ್ತು 246 43 ಕಾಮಗಾರಿ ಹಾಗೂ 17-18 ಸಾಲದಲ್ಲಿ 246 ಕಾಮಗಾರಿಗಳನ್ನ ಕೈ ಬಿಡಲಾಗಿದೆ ಸರ್. ಯಾಕೆ ಕೈ ಬಿಟ್ರಿ? ಏನಕ್ಕೆ ಕೈ ಬಿಟ್ರಿ ಸಮಸ್ಯೆ? ಇದು 4 ವರ್ಷಗಳಿಂದ ಕೈಗೆತ್ತಿಕೊಳ್ಳದ ಕಾಮಗಾರಿಗಳಲ್ಲಿ ಈ ಕಾಮಗಾರಿ ಸೇರಿದ್ದು ಇವುಗಳನ್ನು ಕೈ ಬಿಡಲಾಗಿದೆ ಸರ್. ಸರ್ಕಾರಿ ಆದೇಶ ಆಗಿದೆ. ವಿಸಿಟ್ ಮಾಡಿ ಇರೋದು 2-3 ಪ್ರಾಜೆಕ್ಟ್ಸ್ಗಳನ್ನ ಏನಾಗಿದೆ ಅನ್ನೋದನ್ನು ನೋಡ್ಕೊಂಡು ಹೇಳ್ಬೇಕೇನ್ರಿ ಸರ್. ಆಯ್ತು ಕೃಷ್ಣಕುಮಾರ್, ಒಂದು ನಿಮಿಷ ನಿಮ್ಮ ಇವ್ರು ಹೇಳಿಯಪ್ಪ. ಸರ್, ಅದು ಬೆಳಲು ಪುಕ್ಕಟ್ಟು ರಸ್ತೆ ಕಂಪ್ಲೀಟ್ ಆಗಿದೆ. ನೆರಿಯ ಪುಕ್ಕಟ್ಟು ರಸ್ತೆ ಈಗ ಪ್ರಗತಿಯಲ್ಲಿದೆ ಸರ್. ಈಗ ಮೋರಿಗಳೆಲ್ಲ ಕಂಪ್ಲೀಟ್ ಆಗಿದೆ. 3 ತಿಂಗಳಿಂದ ಯಾಕೆ ಬನ್ನಿನ ಆಯಿತು ಇಷ್ಟು ಕಾಮಗಾರಿ ಸ್ಲೋ ಆದ್ರೆ? ಇಲ್ಲ ಸರ್, ನಮಗೆ ಲಾಕ್ಡೌನ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಇದಕ್ಕೆ ಇಲ್ಲ ರೀ. ನಿಮ್ಮ ಕಾಂಟ್ರಾಕ್ಟರ್ ಏನು ಅದರೊಳಗಡೆ ಅವರು ಯಾರು ಮ್ಯಾನೇಜರು, ವರ್ಕರು ಬೇರೆ ಯಾರನ್ನೂ ಇಟ್ಕೊಂಡಿಲ್ಲ ಸರ್. ಬೆಂಗಳೂರು ಒಬ್ಬರು ಕೋವಿಡ್ ಆದ ತಕ್ಷಣ ಎಂಟೈರ್ ವರ್ಕ್ ಸ್ಟಾಪ್ ಆಗ್ಬೇಕಾನು. ಬೆಂಗಳೂರಿನವರು ಸರ್ ಅದು. ಬಟ್ ಎಲ್ಲಿಯೇ ಆಗಲಿ ವರ್ಕನ್ನು ತಗೊಂಡಿರ್ತಾರೆ ಅಂತ ಟ್ರೈನ್ ತಗೊಂಡು ಟ್ರೈ ಮಾಡಿದ್ದಾರೆ ನೋಡಿ. ಕೃಷ್ಣಕುಮಾರ್, ಒಂದು ಪಾಯಿಂಟ್ ಅಲ್ಲಿ ಹೆಗಡೆ ಅವರು ನಿಮ್ಮ ಯಾವುದೇ ಕಾಂಟ್ರಾಕ್ಟರ್ಸ್ಗಳು ಇದ್ರೊಳಗಡೆ ಯಾರಿಗಾರ ಫೋರ್ಸ್ ಮಾಡಿ ನೀವು ವರ್ಕ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಅದು ಕ್ರೇನ್ ತಗೊಳ್ಳೋಕೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇರೋದ್ರಿಂದ ಅಪ್ರೋಚ್ ಹೋಗ್ಲಿಕ್ಕೆ ಯಾರು ಮಾಡಬೇಕು ಅದು? ಸರ್, ಅದು CRS
ಪೆಂಡಿಂಗ್ ಇದೆ. 60 ಕೋಟಿ ನಮ್ಮ ಡಿವಿಷನ್ದಲ್ಲಿ ಪೆಂಡಿಂಗ್ ಇದೆ ಸರ್. ಪೇಮೆಂಟ್ ಆಗಲ್ಲ ಅಂತ ಸ್ವಲ್ಪ ನಿಧಾನ ಮಾಡಿ ನಮ್ಮ ಸ್ಟೇಟಿಗೆ. ಆಯ್ತು ರೀ, ಅದೇನೇ ಇರಲಿ ರೀ, ನೀವು ಇದ್ರ ಹೇಳ್ದಂಗೆ ನೀವು ಇಂಜಿನಿಯರ್, ಆಡಳಿತಾತ್ಮಕವಾಗಿ ನಾವು ಏನು ಮಾತಾಡಬೇಕು ಅದನ್ನು ಮಾತಾಡಬೇಕು. ಆಮೇಲೆ ಬರುವಂಥ ಬಜೆಟ್ಗಳಲ್ಲಿ ನಾವು ಪ್ರಯಾರಿಟಿಲಿ ತಗೊಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನೀವು ಇಂಡಿವಿಜುವಲ್ ಇದ್ರೊಳಗಡೆ ನೀವು ಒಂದು ಎಫಿಷಿಯೆಂಟ್ ಆಗಿ ಕೆಲಸ ಮಾಡಿದ್ರೆ, ನೀವು ನಿಮ್ಮ ಬಿಲ್ಸ್ಗಳು ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಇದ್ರೊಳಗಡೆ ರೀಚ್ ಆಗುವಂಥದ್ದಿದ್ರೆ ಅವಾಗ ರೆಡಿ ಇದೆ, ಕೆಲಸ ಜಾಸ್ತಿ ಆಗ್ತದೆ ಅಂತೇಳಿ ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ನಾವು ಅಲ್ಲಿ ಹೇಳ್ತಾ ಇದ್ದಾರೆ ಬರ್ತಾ ಇಲ್ಲೇನೋ ಹಾಗೆ ಹೀಗೆ ಅಂತ ನೀವೇ ಹೋಗೋಣ ಮಾಡ್ಕೊಂಡು ಇದ್ರೊಳಗಡೆ ಇಟ್ಕೊಂಡ್ರೆ ಮತ್ತೆ ಜನಪ್ರತಿನಿಧಿಗಳಿಂದ ಒಂದು ಮೀಟಿಂಗ್ ಮಾಡಿಸ್ಬೇಕು, ಸಂಬಂಧಪಟ್ಟವರಿಗೆ ಮಾತಾಡಿಸ್ಬೇಕು. ಜಿಲ್ಲಾಧಿಕಾರಿಗಳಿದ್ರು, ನಾನು ನಿಮ್ಮನ್ನ ಸ್ಪೆಸಿಫಿಕ್ ಆಗಿ ನಿನ್ನೆ ಕರೆದು ಕೇಳಿದ್ದೀನಿ, ಈ ಇಶ್ಯೂನ ನನ್ನ ಗಮನಕ್ಕೆ ತರಲಿಲ್ಲ ನೀವು. ಅದೇ ಫಾಲೋಅಪ್ ಇಲ್ಲ ನಿಮ್ಮ ಹತ್ರ. ಕೃಷ್ಣಕುಮಾರ್, ನೀವು ಅದು ನೋಡ್ಬೇಕಲ್ಲ. ಈಗ ಅಲ್ಲಿ ಮಿನಿಸ್ಟರ್ ಇದ್ದಾರೆ, ಅಂಗಾರ್ ಇದ್ದಾರೆ, ಅವ್ರ ಹತ್ರ ಕೂತು ಅದು ಈಗ ಸಮಸ್ಯೆ ಏನಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಸಮಸ್ಯೆ, ಸರ್ಕಾರದ ಸಮಸ್ಯೆ ಅಲ್ಲ. ಕಾಂಟ್ರಾಕ್ಟರ್ ಸತ್ತಿದ್ದಾನೆ ಅಂತ ಹೇಳಿ ಮರುಟೆಂಡರ್ ಮಾಡ್ಬೇಕಂತಂದ್ರೆ ಅವ್ರನ್ನ ಫಾಲೋಅಪ್ ಮಾಡ್ಬೇಕಂತ ಬೇಡ ಸರ್. ಸಭೆಟ್ ಮೇಯರ್ ಪ್ರೇಮಾನಂದ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್ ಪಾಲ್ದೆತ್ತೊಂಡೆರ. ಸ್ವಚ್ಛ ಭಾರತ್ ಮಿಷನ್ ಯೋಜನೆದ ಅಡಿಟ್ ಸಂಸದರು ಸ್ವಚ್ಛ ವಾಹಿನಿದ ಗಾಡಿಲೆನು ಗ್ರಾಮ ಪಂಚಾಯತ್ಲಿಗೂ ಕೈಪಗತ್ತೆರ. ಕೊರೋನಾ ಸಿಕ್ಕ ಕಮ್ಮಿ ಆವಂದಿ ನಡೆದವ್ರ ಬಕ್ರೀದ್ ಆಚರಣೆಗೆ ಸರ್ಕಾರ ಬೇತನೆ ಮಾರ್ಗಸೂಚಿಯನ್ನು ಗೊತ್ತು ಮಲ್ತದನ. ಹೊರ ಪ್ರಾರ್ಥನೆಗೆ 5 ಜನ ಸೇರೋಲಿ, ಸಾಮೂಹಿಕ ಪ್ರಾರ್ಥನೆ ಬಲ್ಲಿ, ಮಾಸ್ಕ್ ಒಟ್ಟುಗೂ ನಮಾಜ್ಗೂ ಆಜಡಿ ಅಂತರ, ಸಾರ್ವಜನಿಕ ಜಾಗಿಲೆಡು ಮುರ್ಗೊಲಿನ ಕೇರಿಯರೆ ಬಲ್ಲಿ ಎಂದು ಸೂಚನೆ ಕೊಡ್ತನು. ಕೊರೋನಾ ಸಿಕ್ಕ ಕಮ್ಮಿ ಆವಂದಿ ನಡೆದವ್ರ ಸರ್ಕಾರದ ಮಾರ್ಗಸೂಚಿ ಜಾರಿಡಿತದು. ಬಕ್ರೀದ್ ಆಚರಣೆ ಪೊರ್ತುಡು ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಇಜ್ಜಿ. ಈ ಪೊರ್ತುಡು ಪಳ್ಳಿಡು 1 ಸರ್ತಿ 5 ಜನಕ್ಕೆ ಪ್ರಾರ್ಥನೆಗೆ ಮಾತ್ರ ಅವಕಾಶ ಉಂಡು ಸರ್ಕಾರ ಆದೇಶ ಪಿದಟ್ಪಾದನ. ಈ ಬಗೆಟ್ಟು ಮಾರ್ಗಸೂಚಿ ಗೊತ್ತು ಮಲ್ತದಿತ್ತದು. ಪ್ರಾರ್ಥನಾ ಜಾಗಿಲೆಡು ಕಡ್ಡಾಯವಾದ ಮಾಸ್ಕ್ ಪಾಡೋನೋಡು, ನಮಾಜ್ಗೆ ಆಜಡಿ ಅಂತರ ಒಪ್ಪೋಡು. 55 ವರ್ಷದ್ದು ಮಿತ್ತ ಪ್ರಾಯದಕ್ಕಲು 10 ವರ್ಷ ತೀರ್ಥದ ಜೋಕುಲು ಇಲ್ಲಡೆ ಪ್ರಾರ್ಥನೆ ಮಲ್ಪೊಡು. ಅರಾದು ಪತ್ತನ ಬೊಕ್ಕ ಕೈ ಕೊರ್ಪುನೆಕ್ ಮಾತ ಅವಕಾಶ ಕೊರಿಯರೆ ಬಲ್ಲಿಂದ ಸೂಚನೆ ಕೊಡ್ತನು. ಮುರ್ಗೊಲಿನ ಕಿರ್ಪುನ ಸಂಪ್ರದಾಯ ಬಕ್ರೀದ್ಗ್ ಇತ್ತದು ಸಾರ್ವಜನಿಕ ಜಾಗೆಲಿಡು ಉಂದೆನ ಮಲ್ಪೆರೆ ಬಲ್ಲಿಂದ ನಿಷೇಧ ಪಾಡ್ದನ. ಜುಲೈ 21 ಬಕ್ರೀದ್ ಪರ್ಬದ ಆಚರಣೆ ಪೊರ್ತುಡು ಓವೆ ಬೊಡ್ಚಾಂದಿ ಸಂಗತಿಲು ನಡಪಂದಿನಂಚ ತಡಪೆರೆ ಬೊಕ್ಕ ದುಂಬತ್ತ ಜಾಗ್ರತೆ ಕ್ರಮಕ್ಕೂ ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು 25 ಹೆಚ್ಚ ಚೆಕ್ ಪೋಸ್ಟ್ಲೇನು ಸುರುಮಲ್ತದನೆಂದು ಕುಡ್ಲ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತೆರ. ಜುಲೈ 21 ಬಕ್ರೀದ್ ಪರ್ಬದ ಆಚರಣೆ ನಡಪು ನೀಡಿದವ್ರ ಓವೆ ಬೊಡ್ಚಾಂದಿ ಸಂಗತಿಲು ನಡಪಂದಿನಂಚ ತಡಪೆರೆ ಬೊಕ್ಕ ದುಂಬತ್ತ ಜಾಗ್ರತೆ ಕ್ರಮದಿತ್ತೊನೆರೆ ಪೊಲೀಸ್ ಕಮಿಷನರೇಟ್ ಸುತ್ತುಡು 25 ಹೆಚ್ಚ ಚೆಕ್ ಪೋಸ್ಟ್ಲೇನು ಸುರುಮಲ್ತದನೆಂದು ಕುಡ್ಲ ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ತೆರಿಪಾದೆರ. ಕಮಿಷನರೇಟ್ ಸುತ್ತುದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದ ಸುತ್ತುಡು ಬೊಕ್ಕ ಒಡಿಪು ಕಾಸರಗೋಡು ಜಿಲ್ಲೆದ ಗಡಿ ಬಾಗಲೆಡ್ಲ ಚೆಕ್ ಪೋಸ್ಟ್ ಮಲ್ತದು ಶಾಂತಿಡು ಬಕ್ರೀದ್ ಆಚರಣೆಗೆ ವ್ಯವಸ್ಥೆ ಮಲ್ತು ಕೊರ್ಪುಂಡು. ಮಾತಾ ಪೊಲೀಸ್ ಸ್ಟೇಷನ್ ಸುತ್ತುಡು ಮಾತಾ ಧರ್ಮದ ಮುಖ್ಯಸ್ಥರನ ಎದುರುಡು ಶಾಂತಿ ಸಭೆ ನಡಪಾದನ. ಧಾರ್ಮಿಕ ಕೇಂದ್ರೊಳಿನ ಸುತ್ತಮುತ್ತ ಬಂದೋಬಸ್ತ್ ಮಲ್ತದನೆಂದು ಆರ್ಪಂಡೆರ. ಇದೇ ತಿಂಗಳು 21ನೇ ತಾರೀಕು ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಕ್ರೀದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋದು ಹಿನ್ನೆಲೆಯಲ್ಲಿ ನಾವು ಪ್ರತಿ ಠಾಣೆಗೆ 1 ಅಥವಾ 2 ಚೆಕ್ ಪೋಸ್ಟ್ಗಳನ್ನು ಪರ್ಟಿಕ್ಯುಲರ್ಲಿ ನಮ್ಮ ಕಮಿಷನರೇಟ್ ಬಾರ್ಡರ್ಗಳಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಈ ಕಡೆ ಕೇರಳ ಬಾರ್ಡರ್, ಈ 3 ಬಾರ್ಡರ್ಗಳಲ್ಲಿ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತಂದು ಮತ್ತು ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶಾಂತಿ ಸಭೆಗಳನ್ನು ಕರೆದಿದ್ದಾರೆ. ಧಾರ್ಮಿಕ ಕೇಂದ್ರಗಳು ಯಾವಿದ್ದಾವೆ ಅಲ್ಲಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಅತ್ಯಂತ ಶಾಂತಿಯುತವಾಗಿ ಸರ್ಕಾರದ ನಿಯಮಾವಳಿ ಏನಿದೆ ಆ ನಿಯಮಾವಳಿ ಪ್ರಕಾರ ಯಾವುದೇ ಬಹಿರಂಗ ಸ್ಥಳಗಳಲ್ಲಿ ಅಂದರೆ ಓಪನ್ ಫೀಲ್ಡ್ಗಳಲ್ಲಿ, ಈದ್ಗಾ ಮೈದಾನಗಳಲ್ಲಿ ಅವಕಾಶ ನೀಡಿರೋದಿಲ್ಲ. ಏನು ಸರ್ಕಾರದ ನಿಯಮಾವಳಿ ಇದೆ ಆ ನಿಯಮಾವಳಿ ಪ್ರಕಾರ ಎಲ್ಲರೂ ಆಚರಣೆ ಮಾಡಬೇಕು ಅಂತ ನಾನು ಕೂಡ ಮಂಗಳೂರು ಕಮಿಷನರ್ ಆಗಿ ಎಲ್ಲರಿಗೂ ಮನವಿ ಮಾಡ್ತೀನಿ. ಕುಡ್ಲಡ್ ಕಾಲೇಜ್ ವಿದ್ಯಾರ್ಥಿ ಒರಿಯನ ಮಿತ್ತು ರ್ಯಾಗಿಂಗ್ ನಡಪೈನ ಕೇಸಿಗೆ ಸಂಬಂಧಪಟ್ಟದು ನಗರದ ಖಾಸಗಿ ನರ್ಸಿಂಗ್ ಕಾಲೇಜ್ದ 6 ಜನ ವಿದ್ಯಾರ್ಥಿಗಳನ್ನು ಪೊಲೀಸರು ಪತ್ತಿದ್ದಾರೆ. ಶ್ರೀಲಾಲ್, ಸಾಹಿದ್, ಅಮ್ಜಾದ್, ಜುರೈಜ್, ಹುಸೇನ್, ಲಿಮ್ಸ್ ಬಂಧನಾತಿನ ಆರೋಪಿಲು.
ಕುಡ್ಲಡ್ ಕಾಲೇಜ್ ವಿದ್ಯಾರ್ಥಿ ವರಿಯಾಗ ರ್ಯಾಗಿಂಗ್ ನಡಪಾಯಿನ ಕೇಸ್ಗೆ ಸಂಬಂಧಪಟ್ಟದು ಕುಡ್ಲ ನಗರದ ಖಾಸಗಿ ನರ್ಸಿಂಗ್ ಕಾಲೇಜ್ದ 6 ಜನ ವಿದ್ಯಾರ್ಥಿಲಾಯಿನ ಶ್ರೀಲಾಲ್, ಸಾಹಿದ್, ಅಮ್ಜಾದ್, ಜುರೇಜ್, ಹುಸೇನ್ ಬೊಕ ಲಿಮ್ಸ್ ಆರೋಪಿಲಾದಿತ್ತದು ಅಕ್ಲೆನು ಪೊಲೀಸರು ಪತ್ತದೇರ. ದೂರ್ಕೂರ್ನ ವಿದ್ಯಾರ್ಥಿ ದೋಸ್ತಿಲಿನ ಒಟ್ಟುಗು ಜುಲೈ 14 ರಾತ್ರಿ 8 ಗಂಟೆಗೆ ವನಸಗು ಫಳ್ಳೀರ್ದ ಹೋಟೆಲ್ಗೆ ಪೋದಿಪ್ಪುನಗ ಅಲ್ಪ ಸೀನಿಯರ್ ವಿದ್ಯಾರ್ಥಿಲು ಶ್ರೀಲಾಲ್, ಜುರೇಜ್ ಬೊಕ ರಸೆಲ್ ಇತ್ತದು. ಶ್ರೀಲಾಲ್ ಪಾತೆರ ಸುರು ಮಲ್ತದು ಜೂನಿಯರ್ ಆದುಪ್ಪನ ನಿಖುಲು, ಸೀನಿಯರ್ ಆದುಪ್ಪನ ಇಂಕ್ಲೆಗ್ ರೆಸ್ಪೆಕ್ಟ್ ಕೊರಡು ಪಣದು ಬೊರ್ಚಂದಿನ ಭಾಷಿಡ್ ನಿರ್ದು ಪೋಡಿಪಾದೆರ. 5 ಬೊಕ್ಕ ರಾತ್ರಿ 10 ವಿದ್ಯಾರ್ಥಿ ಇತ್ತಿನ ಅತ್ತಾವರದ ಕಿಂಗ್ಸ್ ಕೋರ್ಟ್ ಅಪಾರ್ಟ್ಮೆಂಟ್ಗ್ ಮಾರಕ ಹತ್ಯಾರ್ಲಿನ 11 ಅಕ್ರಮವಾದ ಪೊಗ್ಗುದು ಪೋಡಿಪಾದ ಅರೆ ಬತ್ತಲೆ ಮಲ್ಪಾದ ರ್ಯಾಗಿಂಗ್ ನಡಪಾದ ಪೆಟ್ಟು ಪಾಡ್ದೇರ. ಆತ್ಯಾತ್ ಲಿಮ್ಸ್ ಪನ್ಪುನಾಯೆ ಜೋರ್ ಮಲ್ತದು ಕಾಲೇಜಡು ಎಂಕ್ಲಿನ ತೂಯಿ ಕುಡ್ಲೆ ತಾರೆ ಬಗ್ಗಾವುಡು ಇಜ್ಜಿಂಡ ಕೆರ್ಪ ಅಂದ್ ಪೊಡಿಪಾದೆರಂದು ಸಂತ್ರಸ್ತ ವಿದ್ಯಾರ್ಥಿ ಪೊಲೀಸರಿಗೂ ದೂರು ತೆರಿಪಾದೆರ. ಪೊಲೀಸರು ಕೇಸ್ ಪಾಡ್ದು ತನಿಖೆ ಬರಿದಂಡ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಾತೆರ್ದು ಕುಡ್ಲಡು ಒಂದು 4ನೇ ಕೇಸ್ ಇಡೆಮುಟ್ಟ ಗೊತ್ತಾಯಿನ ಕೇಸ್ಲೆಡು ಆರೋಪಿಲಿನು ಬಂಧನ ಮಲ್ತದಂಡ. ನನಮಿತ್ತಗು ಓವೆ ವಿದ್ಯಾರ್ಥಿ ರ್ಯಾಗಿಂಗ್ ಕೇಸಡು ತಿಕ್ಕಲ್ದು ಬೂರುಂಡ ಕಠಿಣ ಶಿಕ್ಷೆ ಕೊರ್ಪುಣುಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂಡೆರ. ಈ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ನಾವು ಒಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ವಿ. ಮತ್ತು ಇದರಲ್ಲಿ ಕಂಪ್ಲೇನೆಂಟ್ಸು ಮತ್ತು ವಿಕ್ಟಿಮ್ಸು, ಅಕ್ಯೂಸ್ಡು ಎಲ್ಲ ಕೇರಳ ಮೂಲದವರು ಇದ್ದಾರೆ. ಕೇರಳದ ಕ್ಯಾಲಿಕಟ್ಟು, ಮಲಪ್ಪುರಂ ಹೀಗೆ ಸುಮಾರು ಜಿಲ್ಲೆಗಳಿಗೆ ಸೇರಿದಂಥವರಾಗಿದ್ದಾರೆ. ಇಲ್ಲಿ ರ್ಯಾಗಿಂಗಿಗೆ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಕೊಡೋದಿಲ್ಲ. ಮತ್ತು ಯಾವುದೇ ವಿದ್ಯಾರ್ಥಿಗಳು ಈ ರೀತಿ ರ್ಯಾಗಿಂಗ್ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲ್ಲ. ಪ್ರಕರಣ ದಾಖಲಿಸಿ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಒಂದು. ಎರಡನೇದು, ಕಾಲೇಜ್ ಅಥಾರಿಟೀಸು ಅವರುಗಳು ತಮ್ಮ ವ್ಯಾಪ್ತಿಯಲ್ಲಿರುವಂಥ ವಿದ್ಯಾರ್ಥಿಗಳು, ತಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರುಗಳ ಸೇಫ್ಟಿಯನ್ನು ಎನ್ಶೂರ್ ಮಾಡಬೇಕು. ಇನ್ ಕೇಸು ಕಾಲೇಜ್ ಅಥಾರಿಟೀಸ್ಗಳ ಕಡೆಯಿಂದ ನೆಗ್ಲಿಜೆನ್ಸ್ ಬಂತು ಅಂತಂದರೆ ಅವ್ರುಗಳಿಗೂ ಕೂಡ ನಾವು ಪ್ರಕರಣಗಳಲ್ಲಿ ಅಳವಡಿಸ್ಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ಕಾಲೇಜ್ ಅಥಾರಿಟೀಸ್ಗಳು ಕೂಡ ತಮ್ಮ ಶಿಕ್ಷಣ ಕೇಂದ್ರಗಳಲ್ಲಿ ಯಾವುದೇ ರೀತಿ ಈ ಥರ ರ್ಯಾಗಿಂಗ್ ಆಗದಂಗೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ವಿದ್ವಾನ್ ಡಾಕ್ಟರ್ ಪ್ರಭಾಕರ ಅಡಿಗೇರ್ನ ಪಾವಮಾನಂ ಸೌಮ್ಯಂ ಮಂಡಲಂ ಗ್ರಂಥ ಲೋಕಾರ್ಪಣೆದ ಲೇಸ್ ಕದ್ರಾ ಕಂಬಳದ ಮಲ್ಲಿಕಾ ಬಡಾವಣೆಯಡು ನಡೆತಂಡ. ಎಡನೀರು ಮಠಾಧೀಶರು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯರು ಬೂಕು ಬಿಡುಗಡೆ ಮಲ್ತದು ಎಡ್ಡೆಪ್ಪು ಬಯಕೇರ. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ವಿದ್ವಾನ್ ಪ್ರಭಾಕರ ಅಡಿಗೇರ್ ಬರೀನ ಪವಮಾನಂ ಸೌಮ್ಯಂ ಮಂಡಲಂ ಕೃತಿ ಲೋಕಾರ್ಪಣೆದ ಕಾರ್ಯಕ್ರಮ ಕುಡ್ಲ ಕದ್ರಾ ಕಂಬಳದ ಮಲ್ಲಿಕಾ ಬಡಾವಣೆಯಡು ನಡೆತಂಡ. ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಬೂಕು ಬಿಡುಗಡೆ ಮಲ್ತದು ಆಶೀರ್ವಚನ ಕೊರಿಯರು. ಕಲ್ಕುರ ಪ್ರತಿಷ್ಠಾನ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಗುರುಕಾರ್ಯರು ಎಸ್ ಪ್ರದೀಪ ಕುಮಾರ ಕಲ್ಕುರ ಗುರುಕಾರ್ಮೆ ವಹಿಸಿದಿತ್ತೆರ. ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಾತೆರ್ದು ಅಡಿಗೇರ್ನ ಜ್ಞಾನ ಸಂಗ್ರಹ ಬಗೆಟ್ಟು ಮೆಚ್ಚುಗೆ ತೆರಿಪಾಯಿರ. ಕಲ್ಲು ಅಂದ್ರೆ ದೇವ್ರೆ, ಯಾಕೆ ಗಟ್ಟಿ. ನೀರು ಅಂದ್ರೆ ಏನು, ಜೀವನ. ಬೈಗಳು ದೇವ್ರೆ, ಯಾಕೆ ಮಕ್ಕಳನ್ನು ಬೈಯುವುದಿಲ್ಲ ನಾವು. ಇದು ಮಧ್ವದ ವೇದಾಂತಕ್ಕೆ ನಾನು ಮಾಡುವ ವ್ಯಾಖ್ಯಾನ. ಅವರು ಹೇಳಿದ್ದಲ್ಲ, ಸುಮ್ಮನೆ ಮಧ್ವಾಚಾರ್ಯರಿಗೆ ಅಪಚಾರ ಮಾಡಬಾರ್ದು. ಅವರ ಲೆಕ್ಕದಲ್ಲಿ ಮತ್ತು ಮಾಧ್ವ ಸಿದ್ಧಾಂತದ ವಿಶ್ವಾಸಗಳ ಲೆಕ್ಕದಲ್ಲಿ ಇದು ಪ್ರಧಾನವಾಗಿ ವಾಯುಪರವಾದ, ಅಂದರೆ ಪವಮಾನ ಪರವಾದ ಈ ಕಡೆಗೆ ಕರಾವಳಿಯಲ್ಲಿ. ನಾನು ಮೊನ್ನೆ ಇದರಲ್ಲಿ ನೋಡಿದೆ ಗೂಗಲ್ನಲ್ಲಿ. ಇನ್ ದ ಕೋಸ್ಟಲ್ ಕರ್ನಾಟಕ ಪವಮಾನ ಇಸ್ ಟೇಕನ್ ಆಸ್ ಟವರ್ಡ್ಸ್ ಗಾಡ್ ಆಫ್ ವಿಂಡ್, ವಾಯು. ಇನ್ನೂ ಮುಖ್ಯ ಅರ್ಥದಲ್ಲಿ ವಿಷ್ಣು ಪರವಾದ. ಅನೇಕ ವಿದ್ವಾಂಸರ ದೃಷ್ಟಿಯಲ್ಲಿ ಇದು ಪವಮಾನ ಅಂದರೆ ಪ್ರಧಾನವಾಗಿ ಸೋಮಲತೆ, ಯಜ್ಞಕ್ಕೆ ಬೇಕಾದಂತಹ ಒಂದು ಮುಖ್ಯ ದ್ರವ್ಯ. ಆಮೇಲೆ ಇಂದ್ರ, ಅಗ್ನಿ, ಕುಬೇರ ಮತ್ತು ವಿಷ್ಣು. ಅದರಿಂದ ವಿಷ್ಣು ಸೂಕ್ತಗಳಲ್ಲಿ ಪೂರಕವಾಗಿ ಅವರು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಒಂದು ಪಾಪ ಪರಿಹಾರ, ಪುಣ್ಯಾರ್ಚನೆ ಮತ್ತು ಜನ್ಮಾಂತರೀಯವಾದ ಕರ್ಮಗಳನ್ನು ಕಳೆಯುವುದು. ಇನ್ನೊಂದು ಶುಭ ಕಾರ್ಯ ಪೂರ್ವಕವಾಗಿ ಯಾವುದಕ್ಕೂ ಮಾಡಬಹುದು. ಹಲವು ದಿನಗಳ ಶ್ರಮ, ಒಂದು ಪುಸ್ತಕ ತಯಾರಾಗಬೇಕಿದ್ರೆ
ಹಲವು ದಿನಗಳ ಶ್ರಮ ಒಬ್ಬ ಲೇಖಕನಿಗೆ ಅಗತ್ಯ. ಆ ರೀತಿಯಲ್ಲಿ ಅದು ಕೂಡ ಒಂದು ಯಜ್ಞಕ್ಕೆ ಸಮಾನ. ಪುಸ್ತಕ ಅಂದರೆ ಅದು ಅರಿವಿನ ಬಾಗಿಲು. ಆ ರೀತಿಯಿಂದ ಒಂದು ಪುಸ್ತಕವನ್ನು ರಚಿಸುವುದು ಅತ್ಯಂತ ಪುಣ್ಯಪ್ರದವಾದಂತಹ ಕೆಲಸ. ಪುಸ್ತಕಗಳು ತಲೆಮಾರನ್ನು ತಲೆಮಾರಿಗೆ ಜೋಡಿಸುವಂತಹ ಕೆಲಸಗಳನ್ನು ಕೂಡ ಮಾಡ್ತವೆ. ಎಷ್ಟೋ ಮಾಹಿತಿಗಳನ್ನು ನಾವು ಹಿಂದಿನ ಪೂರ್ವಜರ ಮಾಹಿತಿಗಳನ್ನು ಇವತ್ತು ಪುಸ್ತಕಗಳಿಂದ ನಾವು ತಿಳಿತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತು ಲೋಕಾರ್ಪಣೆಗೊಂಡಂತಹ ಪುಸ್ತಕ ಮುಂದಿನ ತಲೆಮಾರಿಗೆ ಕೂಡ ಅದು ತಲುಪ್ತದೆ, ಅದು ಶಾಶ್ವತವಾಗಿರುತ್ತದೆ. ಅಂತಹ ಒಂದು ಪುಣ್ಯಪ್ರದವಾದ ಕೆಲಸವನ್ನು ಪ್ರಭಾಕರ ಅಡಿಗ ಅವರು ಮಾಡಿದ್ದಾರೆ. ಹಿಂದೆಯೂ ಹಲವು ಪುಸ್ತಕಗಳನ್ನು ರಚಿಸಿದ್ದಾರೆ. ಅವರ ಕೀರ್ತಿಗೆ ಇದು ಕೂಡ ಒಂದು ಸೇರಿಕೊಳ್ತಾ ಇದೆ ಇವತ್ತು. ಡಾಕ್ಟರ್ ಪ್ರಭಾಕರ ಅಡಿಗ ಕದ್ರ, ಅಶೋಕ ಆಚಾರ್ಯ, ಸತೀಶ ಒಡಿಪು, ಪ್ರಕಾಶ್ ರಾಮಚಂದ್ರ ಭಟ್, ಶಂಕರ ಶಗ್ರಿತ್ತಾಯ, ಮಾಧವ ಜೋಗಿತ್ತಾಯ ಪಾಲ್ದಿತ್ತುಂಡಿರು. ಕರಿನ ಒಂದು ವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಡು ಭಾರಿ ಬರ್ಸ ಬತ್ತದು ಭೂಮಿ ಬೊದುಲ್ದು ಔಲೌಲು ಜರಿದು ಕಷ್ಟ ನಷ್ಟ ಉಂಡಾತಂಡ. ಕೆಲವು ಕಡೆಟ್ಟು ಗುಡ್ಡೆ ಜರಿದು ರೈಲು ಪಟ್ಟಿಗೆ ಬೂರ್ದು ರೈಲು ಸಂಚಾರದ ಪೊರ್ತುಡು ಬದಲಾವಣೆ ಮಲ್ತದೆರ. ಕರಿನ ಒಂದು ವಾರದಿಂದ ದಕ್ಷಿಣ ಕನ್ನಡ ಜಿಲ್ಲೆಡು ಎಡೇನ ಬರ್ಸ ಬರೊಂದಿತ್ತದು ಕಷ್ಟ ನಷ್ಟ ಉಂಡಾತಂಡ. ಪಾಕ ಕಡೆಟ್ ಇಡೀ ದಿನ ಬರೊಂದುಪ್ಪನ ಬರ್ಸೊಡ್ದು ಉಪದ್ರಲ ಆತಂಡ. ರೈಲ್ವೆ ಪಟ್ಟಿದ ಮಿತ್ತು ಗುಡ್ಡೆ ಜರಿದು ಮಣ್ಣು ಬೂರ್ದು ರೈಲು ಸಂಚಾರಡು ಬದಲಾವಣೆ ಆತಂಡ. ರೈಲ್ ನಂಬ್ರ ಪುಜ್ಜ ರಡ್ಡು ಆಜಿ ರಡ್ಡು ಪುಜ್ಜ ಕುಡ್ಲಾ ಸೆಂಟ್ರಲ್ ಹಿಡಿದು ಬೊಂಬಾಯಿ ಕುರ್ಲಾ ದಂಚಿ ಪದ್ರಾಡ ನಲ್ಪೇಕ ಪಿದಾಡುನ ಬದಲು ಬಯ್ಯ 6 ಗಂಟೆಗೆ ನಿಘಂಟು ಮಲ್ತದನಂದು ರೈಲ್ವೆ ಇಲಾಖೆ ಗೊತ್ತು ಮಲ್ತದನ. ರೈಲ್ ನಂಬ್ರ 1134 ಕುಡ್ಲಾ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹಿಡಿದು ಪಿದಾಡುನ ಬದಲು ಸುರತ್ಕಲ್ ಹಿಡಿದು ಪಿದಾಡುನೊಂದು ಪ್ರಕಟಣೆ ಗೊತ್ತು ಮಲ್ತದೇರ. ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನದ ಕೈತಲ್ಲು ಮಾಸ್ತಿಕಟ್ಟೆ ಇತ್ತದು ಮುಕಾಂಬಿಕೆನ ಕಾಪುನ ದೇವಿ ಮುಲ್ಪ ನಿಲೆ ಆದುಲ್ಲೆರ. ಜೋಕುಲ ಒಂದಿನ ಕಂಡನಿ ಬೊಡೆದಿ ಜೋಕ್ಲಿನ ಭಾಗ್ಯ ಅನುಗ್ರಹ ಮಲ್ಪುಲೆಂದು ಇಡೆಗು ಪರಕೆ ಪಂಡೊನ್ವೆರ. ದುಂಬು ತೊಟ್ಟಿಲ ಅರ್ಪಣೆ ಮಲ್ಪುನ ಕ್ರಮ ಇತ್ತನಿಗೆ. ದಕ್ಷಿಣ ಕನ್ನಡ ಜಿಲ್ಲೆಡುಪ್ಪುನ ಪುದರ್ಪೋಯಿ ಎ ಗ್ರೇಡ್ ದೇವಸ್ಥಾನಲು ಇತ್ತದು ಅವೆಟು ಒಂಜಿ ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಸ್ಥಾನ ಆದುಂಡು. ತೆನ್ಕಾಯಿ ಬಾರ ತೊಡ್ದು ಪಾಕ ಜನ ಭಕ್ತರು ಈ ಕ್ಷೇತ್ರಗೂ ಬರೊಂದುಲ್ಲೆರ. ದೇವಸ್ಥಾನದ ಕೈತಲಡೆ ಮಾಸ್ತಿಕಟ್ಟೆ ಇತ್ತದು ದೇವಸ್ಥಾನ ಮಾಸ್ತಿಕಟ್ಟೆ ಪಂಡದು ಪುದರ್ ಪಡೆತನ. ಮಾಸ್ತಿಕಟ್ಟೆಡು ಶ್ರೀ ಮುಕಾಂಬಿಕಾ ದೇವಿನ ಕಾಪುನ ದೇವಿ ನಿಲೆ ಆದಿತ್ತದು ಜೋಕುಲ ಮಂದಿನ ಕಂಡನಿ ಬೊಡೆದಿ ಮುಲ್ಪದ ದೇವಿಗೂ ಪರಕೆ ಪಂಡೊನ್ವೆರ. ಪರಕೆ ಪಂಡಿನಕ್ಲೆಗು ಜೋಕುಲಾದು ಆ ಜೋಕ್ಲೆಗು ಆಜಿ ತಿಂಗಳು ಅತ್ತಂಡ 1 ವರ್ಷ ಆಯ್ ನೀಡಿದ ಬೊಕ್ಕ ಬಾಲ್ಯದ ಒಟ್ಟುಗೂ ಕಂಡನಿ ಬೊಡೆದಿ ದೇವಸ್ಥಾನಗೂ ಬತ್ತದು ತೊಟ್ಟಿಲು ಅರ್ಪಣೆ ಮಲ್ಪನ ಕ್ರಮ ಇತ್ತನೊಂದು ಪನ್ಪೆರು ಅಲ್ಪದ ಹಿರಿಯರು. ಇಲ್ಲಿ ವಿಶೇಷ ಏನಂದರೆ ಈ ಕೆಲವರಿಗೆ ಲಗ್ನ ಆಗಿ ಮಕ್ಕಳಾಗೋದಿಲ್ಲಲ್ಲ, ಇಲ್ಲಿ ಬಂದು ಹರಕೆ ಮಾಡ್ಕೊ ಹೋಗ್ತಾರೆ. ಮಗು ಆಗ್ತದೆ, ಆದ ನಂತರ ಮಗಿಗೆ ಒಂದು 6 ತಿಂಗಳು 1 ವರ್ಷ ಆದ ನಂತರ ಮಗಿನ ಕಡೆಗೆ ಬರಬೇಕು. ಬರುವಾಗ ಒಂದು ಟೋಟಲ್ ತಕ್ಕ ಬರಬೇಕು. ಆ ಸಂಪ್ರದಾಯ ಅದು ಒಂದೇ ಅಲ್ಲ, ಯಾವ ಕಷ್ಟ ಇದ್ರೂ ಇಲ್ಲಿ ಹರಕೆ ಮಾಡ್ಕೊಳ್ಳೋದು. ಅದು ಪರಿಹಾರ ಆದ ನಂತರ ಇಲ್ಲಿ ದೊಡ್ಡ ಪೂಜೆ ಏನಂದರೆ ಕುರಿ ಕಡಿತಾರೆ, ಕೋಳಿ ಕಡಿತಾರೆ, ಗಂಟೆ ಕಟ್ತಾರೆ, ಹಣ ಹಾಕ್ತಾರೆ, ವಸ್ತ್ರ ಹಾಕ್ತಾರೆ, ಬಂಗಾರ ಹಾಕ್ತಾರೆ, ಬೆಳ್ಳಿ ಹಾಕ್ತಾರೆ, ಅವ್ರವ್ರ ಅನುಕೂಲ. ಇದು ಮಾಸ್ತಿಕಟ್ಟೆ ಮುಕಾಂಬಿಕಾ ಅಮ್ಮನ ಕಾವಲು ದೈವ. ಹಾಗೆ ಯಾವ ಕಷ್ಟ ಇದ್ರೂ ಇಲ್ಲಿ ಹೇಳ್ಕೊಂಡ್ರೆ ನಡೀತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಕುಡ್ಲಾ ತಾಲೂಕು ಪಾವೂರು ಗ್ರಾಮ ಸಮಿತಿ ದಾನಿಲಿಟ್ಟು ಮಾಹಿತಿ ಬೊಕ್ಕ ಸೇವಾ ಕೇಂದ್ರ ಶುಕ್ರವಾರ ಉದಿಪನಾಂಡ್. ಎಸ್ಡಿಪಿಐ ರಾಜ್ಯ ಗುರ್ಕಾರ್ಯರ ಅಬ್ದುಲ್ ಹನ್ನಾನ್ ಮಾಹಿತಿ ಬೊಕ್ಕ ಸೇವಾ ಕೇಂದ್ರನು ಉದಿಪನ ಮಲ್ತೆರ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಕುಡ್ಲಾ ತಾಲೂಕು ಪಾವೂರು ಗ್ರಾಮ ಸಮಿತಿ ದಾನಿಲಿಟ್ಟು ಮಾಹಿತಿ ಬೊಕ್ಕ ಸೇವಾ ಕೇಂದ್ರ ಶುಕ್ರವಾರ ಉದಿಪನಾಂಡ್. ಎಸ್ಡಿಪಿಐ ರಾಜ್ಯ ಗುರ್ಕಾರ್ಯರ ಅಬ್ದುಲ್ ಹನ್ನಾನ್ ಮಾಹಿತಿ ಬೊಕ್ಕ ಸೇವಾ ಕೇಂದ್ರನು ಉದಿಪನ ಮಲ್ತೆರ. ಗ್ರಾಮಕ್ಕೆ ಅರ್ಪಣೆ ಉದಿಪನ ಮಲ್ತದ ಆರ್ಪಾತಿರ್ದ ಜನಕ್ಲೆಗ್ ಬೋಡಾಯಿನ ಮೂಲ ಸೌಕರ್ಯಲೇನ ಒದಗಾವನ ಕೆಲಸ ಸರಕಾರದವು ಆದುಂಡು. ಅಂಡ ಆ ಕೆಲಸ ಸರಕಾರೊಡ್ದು ಆವಂದಿ ನೀಡಿದವ್ರ ಪಕ್ಷೊಡ್ದು ಸೇವಾ ಕೇಂದ್ರ ಮಲ್ತದಂಡ. ಧಾರ್ಮಿಕ ಕೇಂದ್ರಲೆಡ್ದು ಬೊಕ್ಕ ರಡ್ಡನೆ ಒತ್ತು ಸೇವಾ ಕೇಂದ್ರಲೆಗೂ ಕೊರ್ತುಂಡು ಪಂಡಿರ. ನಮ್ಮ ಗುರಿ ಏನಿದೆ ಮತ್ತು ಯಾವ ರೀತಿಯ ಡೆವಲಪ್ಮೆಂಟ್ ಬೇಕು ಅದೆಲ್ಲ ನಾವು ಅವ್ರಿಗೆ ತಿಳಿಸಿ ಎಜುಕೇಟ್ ಮಾಡಿ ಅವ್ರಿಗೆ ಅಲ್ಲಿ ಕಳಿಸ್ತೀವಿ. 5 ವರ್ಷ ಅವ್ರಿಗೆ ನಾವು ಆಡಳಿತ ಕೊಡ್ತೀವಿ. ಯಾರು ಸೆಕೆಂಡ್ ಪೊಸಿಷನ್ಗೆ ಬರ್ತಾರೆ ಅವ್ರಿಗೆ ನಾವು ವಿರೋಧ ಪಕ್ಷವಾಗಿ ಅಲ್ಲಿ ಕಳಿಸ್ತೀವಿ. ಈ ಇಬ್ಬರು ಸೇರಿ ನಮ್ಮ ದೇಶ ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು.
ಅವರು ದೇಶ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ, ದೇಶ ನುಗ್ಗಿ ಅವ್ರ ಮನೆಗೆ, ಅವ್ರ ಫ್ಯಾಮ್ಲಿಗೆ, ಅವ್ರಿಗೆ ಕಾರ್ಪೊರೇಟ್ ಕಂಪ್ನೀಸ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ. ನೋಡಿದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರ್ತಾರೆ, ಅವ್ರದ್ದು ಪ್ರಾಪರ್ಟಿ ದುಬೈನಲ್ಲಿ ಇರ್ತದೆ. ಹಳ್ಳಿನಲ್ಲಿ ಒಂದು ಚಿಕ್ಕ ಅಂಗಡಿ ಥರ ಕಾಣ್ತದೆ, ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಫ್ಲ್ಯಾಟ್ಸ್ ಇರ್ತದೆ. ಆಡಳಿತ ಬಂದ ತಕ್ಷಣ ಇಷ್ಟು ದೊಡ್ಡ ವ್ಯವಹಾರ, ಹಗರಣ, ಮಿಸ್ಮ್ಯಾನೇಜ್ಮೆಂಟ್ ಯಾವ ಥರ ಆಯಿತು? ಪೆಟ್ರೋಲ್ ಡೀಸೆಲ್ ಬೆಲೆ 50 ಪೈಸೆ ಏರಿಕೆ ಆಗ್ತಾ ಇದ್ರೆ ದೇಶದ ಅಧಿಕಾರವನ್ನೇ ಅಲ್ಲಾಡಿಸುವಂತ ಸಂದರ್ಭಗಳು ಈ ದೇಶದಲ್ಲಿ ನಡೀತಾ ಇತ್ತು. ಆದರೆ 103 ಕ್ರಾಸ್ ಆದರೂ ಕೂಡ ಬಾಯಿ ಚುಪ್ ಅಂತ ಇವತ್ತು ಕೂತ್ಕೊಳ್ತಾ ಇದ್ದಾರೆ. ನಿರಂತರವಾಗಿ ಕೋಮುಗಲಭೆಗಳು, ಗುಂಪು ಹತ್ಯೆಗಳು ಈ ದೇಶದಲ್ಲಿ ನಡೀತಾ ಇರಬೇಕಾದ್ರೆ ಮಾತುಗಳು ಬರ್ತಾ ಇಲ್ಲ. ಮುಸಲ್ಮಾನರನ್ನ ಕೊಲ್ತೇವೆ, ದಲಿತರನ್ನು ಕೊಲ್ತೇವೆ ಅಂತ ಹೇಳಿದ್ರು ಕೂಡ ಮಾತಾಡುವಂಥವ್ರಿಲ್ಲ. ಈ ದೇಶದಲ್ಲಿ ನಿಮಗೆ ಯಾವುದೇ ಅಧಿಕಾರ ಇಲ್ಲ ಅಂತೇಳಿ ಒಂದು ಸಮುದಾಯವನ್ನ, ನಿಮಗೆ ಯಾವುದೇ ಹಕ್ಕಿಲ್ಲ ಅಂತೇಳಿ ಅವರನ್ನ ಈ ದೇಶದಿಂದಲೇ ಹೊದ್ದೋಡಿಸುವಂಥ ಪ್ರಯತ್ನಗಳನ್ನು ಮಾಡುವಾಗಲೂ ಕೂಡ ಈ ದೇಶದಲ್ಲಿ ಮಾತುಗಳು ಬರ್ತಾ ಇಲ್ಲ. ಅಪೋಸಿಷನ್ ಪಕ್ಷಗಳು, ಜಾತ್ಯತೀತ ಅಂತ ಹೇಳಿಕೊಳ್ಳುವವರು 75-73 ವರ್ಷಗಳಿಂದ ನಿರಂತರವಾಗಿ ನಮ್ಮ ಬೆವರು, ನಮ್ಮ ರಕ್ತವನ್ನು ಸುರಿಸಿಕೊಂಡು ಆ ಪಕ್ಷಕ್ಕೆ ಬೇಕಾಗಿ ಜೈಕಾರಗಳನ್ನು, ಪೋಸ್ಟರ್ಗಳನ್ನು, ಬ್ಯಾನರ್ಗಳನ್ನು ಹಿಡಿದುಕೊಂಡು ಸುತ್ತಾಡಿದಂಥ ಇದೇ ಸಮುದಾಯವನ್ನು ತಿರುಗಿ ನೋಡುವಂಥ ಗತಿ ಇವತ್ತು ಈ ದೇಶದಲ್ಲಿ ಇಲ್ಲ ಅಂತೇಳಿ ಆದರೆ ಪರ್ಯಾಯ ರಾಜಕೀಯದ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಕಾರ್ಯಕ್ರಮ ಪಕ್ಷದ ರಾಜ್ಯ ಕಾರ್ಯಂತರು ಅಶ್ರಫ್ ಮಚಾರ್, ಎಸ್ಡಿಪಿಐ ಜಿಲ್ಲಾ ಗುರ್ಕಾರ್ಯರು ಅತ್ತಾವುಲ್ಲಾ ಜೋಗಟ್ಟೆ, ಒತ್ತು ಗುರ್ಕಾರ್ಯರು ಇಕ್ಬಾಲ್, ಕ್ಷೇತ್ರ ಗುರ್ಕಾರ್ಯರು ಅಬ್ಬಾಸ್ ಕಿನ್ಯಾ, ಪ್ರಧಾನ ಕಾರ್ಯಂತರು ಲತೀಫ್ ಕೋಡಿಜಾಲ್, ಸಮದ್ ಮುಕ್ರಿ ಇನೋಳಿ ಪಾಲ್ಗೊಂಡಿರು. ಕಾರ್ಲ ಬಜಗೋಳಿ ಮೂಲದಾರು ಹೋಟೆಲ್ ಉದ್ಯಮಿ ವಿರಾರ್ ಕರುಣಾಕರ ಪುತ್ರನ್ ಕಾಸ್ತ ಬಂಗಡು ಬೊಂಬಾಯ್ಡು ಅರೆನಾ ಸ್ಟಾರ್ ಪ್ಲಾನೆಟ್ ಹೋಟೆಲ್ ಜೀವದೆತ್ತೊಂದೆರ ಹೋಟೆಲ್ನು ಬಾಡಿಗೆ ದೆತ್ತೊಂದು ನಡಪೊಂದಿತ್ತಿನ ಕರುಣಾಕರ ಪುತ್ರನ್ರೆಗ್ ಲಾಕ್ಡೌನ್ ಪೊರ್ತುಡು ಬಾರಿ ನಷ್ಟ ಆದಿತ್ತನ. ಕಾರ್ಲ ಬಜಗೋಳಿ ಮೂಲದಾರು ಹೋಟೆಲ್ ಉದ್ಯಮಿ ವಿರಾರ್ ಕರುಣಾಕರ್ ಪುತ್ರನ್ ಕಾಸ್ತ ಬಂಗೊಡ್ದು ಜೀವದೆತ್ತೊಂದೆರೆಂದು ವರದಿಯಾತಂಡ. ಬೊಂಬೈದ ಅರೆನಾ ಸ್ಟಾರ್ ಪ್ಲಾನೆಟ್ ಹೋಟೆಲ್ ಕೆಕ್ಕಲಿಗ್ ಬಲ್ಲು ಪಾಡೊಂದು ಜೀವದೆತ್ತೊಂದೆರ. ಸ್ಟಾರ್ ಪ್ಲಾನೆಟ್ ಹೋಟೆಲ್ ಕರುಣಾಕರ ಪುತ್ರನ್ ಬಾಡಿಗೆಗ್ ದೆತ್ತೊಂದು ನಡಪೊಂದಿತ್ತೆರ. ಲಾಕ್ಡೌನ್ ಪೊರ್ತುಡು ಬಾರಿ ಕಷ್ಟ ಆದಿತ್ತದು, ಬೇಜರಡು ಜೀವದೆತ್ತೊಂದೆರೆಂದು ಅರೆನ ಮುಟ್ಟದ ಜನಕ್ಕಳು ಮಾಹಿತಿ ಕೊಡ್ತೆರ. ಶನಿವಾರ ಬಜಗೋಳಿಗ್ ಮರಣ ಕನದೆರ. ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಲ್ಯೋಡು ತಿಂಗೊಲ್ದ 5 ದಿನದ ಪೂಜೆಗಾದ ಗುಂಡದ ಬಾಕಿಲು ದೇದರ. ಆನ್ಲೈನ್ ಸೇರ್ದು 5,000 ಜನ ಭಕ್ತರಿಗೂ ಈ ಸರ್ತಿ ಪೂಜೆಗೂ ಅವಕಾಶ ತೆಗೆದನ. ಅಂಡ ಕಡ್ಡಾಯವಾದ ಕೊರೋನಾ ಮಾರ್ಗಸೂಚಿಯನ್ನು ಪಾಲನೆ ಮಲ್ಪೊಡಾತನ. 48 ಗಂಟೆದ ನೆಗೆಟಿವ್ RT-PCR ಕಡ್ಡಾಯ ಮಲ್ತದನ. ಜುಲೈ 21ಕ್ಕೆ ಕ್ಷೇತ್ರದ ಬಾಕಿಲು ಮುಚ್ಚುವೆರ. ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಡು ಆಟಿ ತಿಂಗೊಲ್ದ ಸುರೂತ ದಿನ ಬಾಕಿಲ್ದೆ ಇದ್ದೇರ. ಕಾಂಡಿಡ್ದು ಭಕ್ತರಿಗೂ ದೇವರಿನ ತೂಪುನ ಅವಕಾಶ ಒದಗದನ. ತಿಂಗೊಲ್ದ 5 ದಿನದ ಪೂಜೆಗಾದ ಬಾಕಿಲ್ದೆ ಇದ್ದೇರ. ಆನ್ಲೈನ್ ಬುಕ್ಕಿಂಗ್ ಸೇರ್ದು ಒಟ್ಟು 5,000 ಭಕ್ತರಿಗೆ ಮಾತ್ರ ಅವಕಾಶ ಕೊಡ್ತೇರ. ದೇವಸ್ಥಾನದ ಪರಿಸರಡು ಮಾಸ್ಕ್ ಕಡ್ಡಾಯ, ಸ್ಯಾನಿಟೈಸರ್, ರಕ್ಷಣೆ ದಿಟ್ಟಿಡ ಅಂತರ ಪಾಲನೆ ಇಂಚ ಸರಿಯಾಯಿನ ನಡಾವಳಿ ಪಾಲನೆಗೂ ಅಧಿಕಾರಿಗಳಿಗೂ ಸೂಚನೆ ಕೊಡ್ತನೋ. ಶನಿವಾರದ್ದು ಸುರುವಾಪುನ ತಿಂಗೊಲ್ದ ಧಾರ್ಮಿಕ ವಿಧಿವಿಧಾನಲೆಡು ಪಾಲ್ದೆತೊನ್ನ ಅಯ್ಯಪ್ಪ ಭಕ್ತರಿಗೂ ದೇವಸ್ಥಾನಡು ಕಟ್ಟುನಿಟ್ಟದ ಕ್ರಮ ಪಾಡ್ದನ. ಮಾತಾ ಭಕ್ತರು ಕಡ್ಡಾಯವಾದ 48 ಗಂಟೆಡ್ದು ದುಂಬು ಕೊರೋನಾ ನೆಗೆಟಿವ್ RT-PCR COVID-19 ಪರೀಕ್ಷಾ ಪ್ರಮಾಣ ಪತ್ರ ಕಡ್ಡಾಯ ಮಲ್ತದನ. 5 ದಿನದ ಪೂಜೆಡ್ದು ಬೊಕ್ಕ ಜುಲೈ 21ಕ್ಕೆ ದೇವಸ್ಥಾನದ ಬಾಕಿಲು ಮುಚ್ಚುಣಂದು ಅಧಿಕಾರಿಗಳು ಮಾಹಿತಿ ಕೊಡ್ತೇರ. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲು. ಬಕ್ರೀದ್ ಆಚರಣೆಗೆ ಸರ್ಕಾರದ್ದು ಬೇತನೆ ಮಾರ್ಗಸೂಚಿ, ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಇಜ್ಜಿ, ದುಂಬತ್ತ ಜಾಗೃತಿಯ ಕ್ರಮಕ್ಕೂ ಕುಡ್ಲಾ ಕಮಿಷನರೇಟ್ ಸುತ್ತುಡು 25 ಹೆಚ್ಚ ಚೆಕ್ ಪೋಸ್ಟ್ ಎನ್ ಶಶಿಕುಮಾರ್. ಕುಡ್ಲಡು ಕಾಲೇಜ್ ವಿದ್ಯಾರ್ಥಿಯವರಿಯನ ಮಿತ್ತು ನಡಪಾಯಿನ ರ್ಯಾಗಿಂಗ್ ಕೇಸ್, ಖಾಸಗಿ ನರ್ಸಿಂಗ್ ಕಾಲೇಜ್ದ 6 ಜನ ವಿದ್ಯಾರ್ಥಿಗಳ ಬಂಧನ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಾಮೂರು ಗ್ರಾಮ ಸಮಿತಿದ ನಿಲೆಟ್ಟು ಮಾಹಿತಿ ಬೊಕ್ಕ ಸೇವಾ ಕೇಂದ್ರ ಉದಿಪನ ಸರಕಾರ ಜನಕ್ಳಿಗೆ ಮೂಲ ಸೌಕರ್ಯ ಒದಗಾಂದಿಜ್ಜಿ ಎಸ್ಡಿಪಿಐ ರಾಜ್ಯ ಗುರ್ಕಾರ್ಯರ್ ಅಬ್ದುಲ್ ಹನ್ನಾನ್. ಕದ್ರಕ
ಕಂಬಳ ಮಲ್ಲಿಕಾ ಬಡಾವಣೆಡು ಡಾಕ್ಟರ್ ಪ್ರಭಾಕರ ಅಡಿಗೇರ್ನ ಪಾವಮಾನಂ ಸೌಮ್ಯಂ ಮಂಡಲಂ ಬೂಕದ ಲೋಕಾರ್ಪಣೆ ಎಡನೀರು ಮಠದ ಸಚ್ಚಿದಾನಂದ ಸ್ವಾಮೀಜಿ ಹಿಡಿದು ಆಶೀರ್ವಚನ. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ಸೊಲ್ಮೇಡಿ.